ಕಟ್ಟಿ ಕಟ್ಟಿಲು ಮುರುಕಿನಂಚಲ್ಲಿ ಕಾದಿಂದ ಅಲ್ಲಿ ಕ್ಯಾನ್ಸಲ್ ಯಾನ್ ಎತ್ತಿರ್ಬೇಕು ಮುರ್ಕಂಡ್ರೆ ದಂಡು ಕುಳ್ಳಾಡೋದು ಉಪ್ಪಳದಲ್ಲಿ ಬೆಚ್ಚಿ ಬೀಳಿಸಿದ ದರೋಡೆ, ಮೀನು ಮಾರಾಟಗಾರ್ತಿಯ ಕುತ್ತಿಗೆಯಿಂದ ಸರ, ಕಿವಿಯಿಂದ ಬೆಂಡೋಲೆ ದೋಚಿದ ಕ್ರೂರಿಗಳು. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಹಾಡು ಹಗಲೇ ನಡೆದ ಭೀಕರ ದರೋಡೆ ಪ್ರಕರಣವೊಂದು ಉಪ್ಪಳ ಮಣಿಮುಂಡದಲ್ಲಿ ಬೆಳಕಿಗೆ ಬಂದಿದೆ. ಮೀನು ಮಾರಾಟಕ್ಕಾಗಿ ತೆರಳುತ್ತಿದ್ದ 60 ವರ್ಷದ ವೃದ್ಧ ಮಹಿಳೆಯೊಬ್ಬರನ್ನ ದಾರಿಗೆ ಅಡ್ಡಗಟ್ಟಿ ಮಾರಕಾಸ್ತ್ರಗಳನ್ನ ತೋರಿಸಿ ಬೆದರಿಸಿ ಆಭರಣಗಳನ್ನ ದೋಚಿರುವ ಹೇಯ ಕೃತ್ಯ ಇತ್ತೀಚೆಗೆ ನಡೆದಿದೆ. ಉಪ್ಪಳ ಶಾರದಾನಗರ ನಿವಾಸಿಯಾದ ವೃದ್ಧ ಮಹಿಳೆ ಬೆಳಗ್ಗೆ ಸುಮಾರು 10 ಗಂಟೆ ಸುಮಾರಿಗೆ ಮೀನು ಮಾರಾಟಕ್ಕಾಗಿ ಮಣಿಮುಂಡ ರೈಲ್ವೆ ಅಡಿಸೇತುವೆ ಮಾರ್ಗವಾಗಿ ಸಾಗುತ್ತಿದ್ದರು. ಇದನ್ನ ಕಾಯುತ್ತಿದ್ದ ದುಷ್ಕರ್ಮಿಗಳು ಏಕಾಏಕಿ ಮಹಿಳೆಯ ದಾರಿ ತಡೆದು ಕತ್ತಿಯನ್ನ ತೋರಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಭೀತಿಯಿಂದ ನಡುಗಿದ ವೃದ್ಧೆಯ ಕೊರಳಲ್ಲಿದ್ದ ಸರ ಮತ್ತು ಕಿವಿಯಲ್ಲಿದ್ದ ಬೆಂಡೋಲೆಗಳನ್ನ ಬಲವಂತವಾಗಿ ಕಸಿದುಕೊಂಡು ಆರೋಪಿಗಳು ಕ್ಷಣಾರ್ಧದಲ್ಲಿ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಭಯಭೀತರಾದ ಮಹಿಳೆ ಹೇಗೋ ಸಾಹಸ ಮಾಡಿ ಮೀನು ಮಾರುಕಟ್ಟೆಗೆ ತಲುಪಿ ವಿಷಯ ತಿಳಿಸಿದ ಬಳಿಕವಷ್ಟೇ ಈ ಕ್ರೂರ ಕೃತ್ಯ ಜಗಜ್ಜಾಹೀರಾಗಿದೆ. ಮಂಜೇಶ್ವರ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಹಿಳೆಯ ಹೇಳಿಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಆರೋಪಿಗಳ ಪತ್ತೆಗೆ ಬಲ ಬೀಸಲಾಗಿದೆ. ಕೇವಲ 1 ವಾರದ ಅಂತರದಲ್ಲಿ ನಡೆದ ಇಂತಹ 2ನೇ ಪ್ರಕರಣ ಇದಾಗಿದೆ. ಕೆಲ ದಿನಗಳ ಹಿಂದೆ ಹೊಸಂಗಡಿ ಸೇವಾ ರಸ್ತೆಯಲ್ಲಿ ಪಾದಚಾರಿ ಮಹಿಳೆಯ ಬಳಿ ದಾರಿ ಕೇಳುವ ನೆಪದಲ್ಲಿ ಸರಕಳವು ಮಾಡಲಾಗಿತ್ತು. ಸರಣಿ ಕಳ್ಳತನಗಳು ನಡೆಯುತ್ತಿರುವುದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದ್ದು, ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಬದಿಯಲ್ಲಿ ಬಂದಿತ್ತು ಕೊಡಲು ಉಳ್ಳಿಲ್ಕೊಂಡ ಕೈ ನಿಂಗನೆ ಕುಟ್ಟಿದ್ದು ಹಿಂಗನೆ ಹಾಕಿದ್ದಾರೆ. ಕಣ್ಣು ಕಾಣಲಿಲ್ಲ, ಹಿಂದಾಕಲಿಲ್ಲ, ಬಾಯಿ ಮುಂಡೋಣಿಲ್ಲ. చిన్న చెల్లి ఎంత ఒక అర్థము ఎటు ఎటు అంది చెల్లి ఎటు ఎటు అని അങ്ങനെ എന്ത് എന്ന് കഥ എട്ട് എട്ട് കൊണ്ടേട് అని അങ്ങനെ కొన్ని കൗത്തുണ്ടല്ല ഇങ്ങനെ ആക്കിയിട്ട് കൊടുത്താം. കൈനിങ്ങനെ ആക്കിയിട്ട് ഇത് കൈ എടുക്കുന്നില്ല. പിന്നെ ಇದು ಕಾದಿಂದ ಇಪ್ಪ ಕಟ್ಟಾಕಂತಲ್ಲ അങ്ങനെ ഞാൻ കട്ടാക്കാൻ എന്താക്കാൻ ഞാൻ എത്തിത്തരാം ഞാൻ എത്തി കൊടുക്കാം. അത് പിന്നെ എനിക്ക് അവർ ഇതിൽ പോയാ എന്ത് സംഗതി എന്ന് എനിക്കറിയാം. കയ്യിലെന്തുണ്ടാ ഞാൻ അവരെ